ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಚಾಮರಾಜನಗರದಲ್ಲಿ ದೇಶವೇ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ನಡೆದಿರುವ ಗೋವಿನ ಕೆಚ್ಚಲು ಸೀಳಿದ ಭೀಭತ್ಸ ಕೃತ್ಯಕ್ಕೆ ಆಘಾತವಾಗಿದೆ. ಅಯ್ಯೋ ರಾಮ, ಗೋವಿನ ಮೇಲಿನ ಕ್ರೌರ್ಯಕ್ಕೆ ಯಾವ ಅಂತ್ಯವೂ ಶಿಕ್ಷೆಯೂ ಈ ನೆಲದಲ್ಲಿ ಇಲ್ಲದಾಯಿತೆ ಎಂದು ಮಮ್ಮಲ ಮರುಗುವಂತಾಗಿದೆ. ಬಹುಸಂಖ್ಯಾತರಾಗಿದ್ದು ಜಾತ್ಯತೀತ ನ್ಯಾಯದ ನೆಪದಲ್ಲಿ ನಮ್ಮ ಭಾವನೆ ಶ್ರದ್ಧೆಗಳಿಗೆ ಕೊಡಲಿ ಏಟು ಕೊಡುವ ದುಷ್ಟ ಪ್ರವೃತ್ತಿಗಳನ್ನ ಇನ್ನೂ ಎಷ್ಟು ಸಹಿಸಬೇಕು ಎಂದು ಸರ್ಕಾರಗಳನ್ನು ಖಾರವಾಗಿಯೇ ಶ್ರೀಗಳು ಪ್ರಶ್ನಿಸಿದ್ದಾರೆ. ಈಗ ನಡೆದಿರುವ ಕೃತ್ಯ ಅತ್ಯಂತ ಪೈಶಾಚಿಕವಾಗಿದೆ. ಕೋಟ್ಯಾಂತರ ಹಿಂದೂಗಳಿಗೆ ಇದು ಕೆಟ್ಟ ದಿನವಾಗಿದೆ. ಸರ್ಕಾರ ಕುರುಡು ನೆಪಗಳನ್ನ ಹೇಳದೆ ಅಪರಾಧಿಗಳಿಗೆ ಘೋರ ಶಿಕ್ಷೆಯನ್ನು ತ್ವರಿತಗತಿಯಲ್ಲಿ ನ್ಯಾಯಾಲಯದ ಮೂಲಕ ವಿಧಿಸಬೇಕು. ದೇಶದಲ್ಲಿ ಗೋವಿನ ಮೇಲಿನ ಕ್ರೌರ್ಯಕ್ಕೆ ತಾತ್ವಿಕ ಅಂತ್ಯ ಹಾಡಲೇಬೇಕಿದೆ. ಈ ನಿಟ್ಟಿನಲ್ಲಿ ಆಮರಣ ಉಪವಾಸ ಕುಳಿತಾದ್ರೂ ಸರಿ, ಹೋರಾಟ ಮಾಡಬೇಕಾದೀತು ಎಂದು ಎಚ್ಚರಿಸಿದ್ದಾರೆ. ಸಾಧು ಗುಣಕ್ಕೆ ಇನ್ನೊಂದು ಪರ್ಯಾಯ ಪದವೇ ಗೋವಾಗಿ ಬಳಕೆಗೊಳ್ತಾ ಇದೆ. ಅಂತಹ ಹಸುವಿನ ಕೆಚ್ಚಲನ್ನು ಕೊಯ್ಯುವಂತಹ ದುಷ್ಕೃತ್ಯವನ್ನು ಒಬ್ಬ ವ್ಯಕ್ತಿ ಮರೆಯುತ್ತಾ ಇದ್ದಾನೆ ಅಂತಂದರೆ ಇದನ್ನು ನಾವು ತೀಕ್ಷ್ಣವಾಗಿ ಕಟುವಾಗಿ ಖಂಡಿಸ್ತಾ ಇದ್ದೇವೆ. ದಿನನಿತ್ಯ ಬೆಳಗಾದರೆ ಕಾಫಿ ಟೀ ಅಂತ ಹೇಳಿಕೊಂಡು ಕುಡಿಯುವ ಹಾಲಿನ ಮೂಲ ಪ್ರತಿಯೊಬ್ಬರೂ ಕೂಡ ಆ ಹಾಲನ್ನು ಬಳಸಿಕೊಂಡೇ ಬದುಕ್ತಾ ಇದ್ದೇವೆ. ಅಂತಹುದರಲ್ಲಿ ಇಂತಹ ಒಂದು ಬೀಭತ್ಸ ಕಾರ್ಯ ನಡೆದು ಹೋಗಿದೆ. ಇದನ್ನು ನಾವು ಕಟುವಾದ ಮಾತುಗಳಲ್ಲಿ ಖಂಡಿಸ್ತಾ ಇದ್ದೇವೆ.